ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ. 18 ತಿಂಗಳ DA ಬಾಕಿಗಾಗಿ ಸ್ಟ್ರೈಕನ್ನು ಮಾಡ್ತಿದ್ದಾರೆ ಎಲ್ಲ ಸರ್ಕಾರಿ ನೌಕರರು. ಹಾಗಾಗಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವು ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ಳಲಾಗುತ್ತಿದೆ. ಒಂದನೇ ಬೇಡಿಕೆ 18 ತಿಂಗಳ ಕೊರೋನಾ ಸಮಯದ ಬಾಕಿಯನ್ನು ನೀಡಬೇಕು DAದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬೇಡಿಕೆ NPS ಅನ್ನು ರದ್ದುಪಡಿಸಿ OPSನ ನೀಡಬೇಕು ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಬೇಡಿಕೆ ಸರ್ಕಾರಿ ನೌಕರರು ನೋಡೋದಾದರೆ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ಮುಂಬಡ್ತಿ ನೀಡೋದು. ಆ್ಯಂಡ್ ಇದು 7ನೇ ತಾರೀಕಿನಂದು ಮಂಗಳವಾರ 11 ಗಂಟೆಗೆ, ಸ್ಥಳ ಬೆಂಗಳೂರು ವಿಧಾನಸೌಧ ಎದುರು. ಸುಪ್ರೀಂ ಕೋರ್ಟ್ ಆದೇಶದಂತೆ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡಬೇಕು ಅನ್ನೋದು. ಆ್ಯಂಡ್ 25% ಕೂಡಲೇ ಮಧ್ಯಂತರ ಪರಿಹಾರ ನೀಡಬೇಕು. ನೆಕ್ಸ್ಟ್ ಬೇಡಿಕೆ ನೋಡೋದಾದರೆ 2.80 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡಬೇಕು. ಇವೆಲ್ಲ ಬೇಡಿಕೆಗಳೊಂದಿಗೆ ಸರ್ಕಾರಿ ನೌಕರರು ಹೋರಾಟ ಮಾಡುತ್ತಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ಇದನ್ನು ಯಶಸ್ವಿಗೊಳಿಸಿ.